ಪುತ್ತೂರಿನ ಬುಳುವಾರು ಕೊಂಬೆಟ್ಟು ಸಮೀಪ ನಾರಾಯಣ ನಾಯ್ಕ್ ಜವಳಿ ಅಂಗಡಿಯ ಎದುರು ನಗರಸಭೆ ವತಿಯಿಂದ ರಸ್ತೆ ಮೋರಿ ಕಾಮಗಾರಿ ನಡೆಯಲಿರುವ ಕಾರಣ ಇಂದಿನಿಂದ 1 ತಿಂಗಳ ಅವಧಿಯವರೆಗೆ ಈ ದಾರಿಯನ್ನು ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಡಲಾಗುವುದು ಎಂದು ನಗರಸಭೆ ಪೌರಾಯುಕ್ತೆ ರೂಪಾ ಶೆಟ್ಟಿ ತಿಳಿಸಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಮೋರಿ ಕುಸಿದು ಮಳೆ ನೀರು ಹರಿಯಲು ಅನಾನುಕೂಲ ಆಗುತ್ತಿದೆ ಮತ್ತು ಅಪಾಯದ ಸ್ಥಿತಿಯಲ್ಲಿರುವ ಹಿನ್ನೆಲೆಯಲ್ಲಿ 14ನೇ ಹಣಕಾಸು ಯೋಜನೆಯಡಿಯಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 19.5 ಲಕ್ಷ ರು ವೆಚ್ಚದಲ್ಲಿ ಮೋರಿ ಅಳವಡಿಕೆ ಕಾರ್ಯಕ್ರಮ ನಡೆಯಲಿದೆ. ಮೋರಿ ಕಾಮಗಾರಿ ನಡೆಯುವ ಕಾರಣ ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ವಾಹನಗಳಿಗೆ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ಪೌರಾಯುಕ್ತೆ ರೂಪಾ ಶೆಟ್ಟಿ ತಿಳಿಸಿದ್ದಾರೆ.